ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಜಿಲ್ಲೆ 317ಡಿ ವಿಟ್ಲ ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್ ಸಹಯೋಗದಲ್ಲಿ ಲಯನ್ಸ್ ಜಿಲ್ಲಾ ಕ್ರೀಡಾಕೂಟ ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಜಿಲ್ಲೆಯ ವಿವಿಧ ಘಟಕಗಳಿಂದ ಸುಮಾರು 400ಕ್ಕಿಂತಲೂ ಅಧಿಕ ಕ್ರೀಡಾಪಟುಗಳು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ರು. ವಿಟ್ಲದಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಕ್ರೀಡಾಕೂಟವನ್ನು ಆಯೋಜಿಸಿದ್ದು ವಿವಿಧ ಸ್ಪರ್ಧೆಗಳ ಕ್ರೀಡಾಕೂಟ ನಡೆಯಿತು. ಬೆಳಿಗ್ಗೆ ವಿಟ್ಲದ ಇತಿಹಾಸ ಪ್ರಸಿದ್ಧ ಕೋಟಿಕೆರೆಯಲ್ಲಿ ಈಜು ಸ್ಪರ್ಧೆ ಆಯೋಜಿಸಲಾಗಿತ್ತು. ಬಳಿಕ ವಿಟ್ಲದ ಮೇಗಿನಪೇಟೆಯಿಂದ ವಿಟ್ಲ ಮುಖ್ಯ ರಸ್ತೆಯ ಮೂಲಕ ತೆರೆದ ವಾಹನದಲ್ಲಿ ಅತಿಥಿಗಳನ್ನು ಮೈದಾನಕ್ಕೆ ಕರೆತರಲಾಯಿತು. ಮುಂಭಾಗದಲ್ಲಿ ಸಮವಸ್ತ್ರ ಧರಿಸಿದ ಲಯನ್ಸ್ ಸದಸ್ಯರು ಮೆರವಣಿಗೆಗೆ ಸಾಥ್ ನೀಡಿದರು. ಸಭಾ ಕಾರ್ಯಕ್ರಮದಲ್ಲಿ ಖ್ಯಾತ ಈಜುಪಟು ಈಶ್ವರ್ ಭಟ್ ಕಾಶಿಮಠ ಅವರನ್ನು ಸನ್ಮಾನಿಸಲಾಯಿತು. ಕ್ರೀಡಾಪಟುಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ರಾಜ್ಯಪಾಲ ವಸಂತ್ ಕುಮಾರ್ ಶೆಟ್ಟಿ ಧ್ವಜವಂದನೆಯನ್ನ ಸ್ವೀಕರಿಸಿದರು. ಕ್ರೀಡಾಕೂಟವನ್ನು ಜಿಲ್ಲಾ ರಾಜ್ಯಪಾಲ ವಸಂತ್ ಕುಮಾರ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿ, ವಿಟ್ಲ ಲಯನ್ಸ್ ಕ್ಲಬ್ ಸುವರ್ಣ ಮಹೋತ್ಸವ ಆಚರಿಸುತ್ತಿದ್ದು, ಇದರ ನಡುವೆ ಜಿಲ್ಲಾ ಕ್ರೀಡಾಕೂಟ ಆಯೋಜಿಸಿರುವುದು ಮತ್ತಷ್ಟು ಮೆರುಗು ನೀಡುತ್ತಿದೆ. ವಿಟ್ಲ ಲಯನ್ಸ್ ಕ್ಲಬ್ ಸೇವಾ ಚಟುವಟಿಕೆ ಇಡೀ ಜಿಲ್ಲೆಗೆ ಮಾದರಿಯಾಗಿದೆ ಎಂದು ಹೇಳಿದರು. ದೇವರ ಆಶೀರ್ವಾದದಿಂದ ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಿ ಪ್ರಾರಂಭವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಸಹ ಜಿಲ್ಲೆಯ ರಾಜ್ಯಪಾಲನಾಗಿ ನಿಮಗೆ ನಾನು ಕೃತಜ್ಞನಾಗಿದ್ದೇನೆ. ಯಾಕೆಂದ್ರೆ ಈ ಬಿಸಿಲಿನಲ್ಲಿ ಸಹ ನೀವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದದ್ದು, ಮಂಗಳೂರಿನಿಂದ ಸ್ವಲ್ಪ ದೂರದಲ್ಲಿದ್ದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಲಯನ್ಸ್ ಬಂಧುಗಳಿಗೆ ನಾನು ಜಿಲ್ಲೆ ಪರವಾಗಿ ಆಭಾರಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತ ಲಯನ್ಸ್ ಕ್ಲಬ್ ವಿಟ್ಲದ ಎಲ್ಲ ಸದಸ್ಯರಿಗೆ ನಾನು 50ನೇ ಸಂಭ್ರಮದ ಪ್ರಾರಂಭದಲ್ಲಿ ಹೇಳಿದೆ, ಇನ್ಸ್ಟಾಲೇಷನ್ ದಿವಸ ಇಡೀ ವಿಟ್ಲಕ್ಕೆ ಗೊತ್ತಾಗಬೇಕು ಲಯನ್ಸ್ ಕ್ಲಬ್ ವಿಟ್ಲದ್ದು ಈ ವರ್ಷ 50ನೇ ವರ್ಷ ಅಂತ ಹೇಳಿ, ಅದನ್ನ ಈ ಕಾರ್ಯಕ್ರಮದ ಮೂಲಕ ಚಾಲನೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ವೇಳೆ ಪ್ರಥಮ ಉಪರಾಜ್ಯಪಾಲ ಸಂಜೀತ್ ಶೆಟ್ಟಿ, ದ್ವಿತೀಯ ಉಪರಾಜ್ಯಪಾಲ ಮೆಲ್ವಿನ್ ಡಿಸೋಜಾ, ಮಾಜಿ ರಾಜ್ಯಪಾಲ ಡಾಕ್ಟರ್ ಗೀತಾ ಪ್ರಕಾಶ್, ವಿಠಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಆದರ್ಶ ಚೊಕ್ಕಾಡಿ, ವಿಠಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಕಿರಣ್ ಕುಮಾರ್ ಬ್ರಹ್ಮಾವರ, ಲಯನ್ಸ್ ಕ್ಲಬ್ ಕ್ಯಾಬಿನೆಟ್ ಕಾರ್ಯದರ್ಶಿ ಶಶಿಧರ್ ಮರ್ಲಾ, ಕೋಶಾಧಿಕಾರಿ ಶ್ರೀನಿವಾಸ್ ಪೂಚಾರಿ ಮೆಲ್ಕರ್, ಜಿಲ್ಲಾ ಕ್ಯಾಬಿನೆಟ್ ಕೋಆರ್ಡಿನೇಟರ್ ದಾಮೋದರ್ ಬಿಎಂ, ರಾಜ್ಯಪಾಲ ಕೋಆರ್ಡಿನೇಟರ್ ಮೊಹಿದ್ದೀನ್ ಕುಂಜಿ, ಜಿಲ್ಲಾ ಪಿಆರ್ಒ ಲೋಕೇಶ್ ಉಳ್ಳಾಲ್, ಜಿಲ್ಲಾ ಲಿಯೋ ಅಧ್ಯಕ್ಷೆ ಕವನ ಕುಬೇಬೂರು, ಜಿಲ್ಲಾ ಕ್ರೀಡಾಕೂಟದ ಕೋಆರ್ಡಿನೇಟರ್ ಸಂತೋಷ್ ಕುಮಾರ್ ಶೆಟ್ಟಿ ಬೆಲ್ತಡ್ಕ, ವಿಟ್ಲ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಮೊನಪ್ಪಗೌಡ, ಮೊಹಮ್ಮದ್ ಇಕ್ಬಾಲ್ ಹಾನಿಸ್ಟ್, ಮಂಗೇಶ್ ಭಟ್ ವಿಟ್ಲ, ಲೂಯಿಸ್ ಮಸ್ಕರೇನಸ್, ಗಂಗಾಧರ್ ವಿ, ಮನೋಜ್ ಕುಮಾರೈ ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ಬಿ4 ನ್ಯೂಸ್, ವಿಟ್ಲ.